नमः प्रकृते भद्राये नियता प्रणतास्मदा रौद्राये नमो नित्याये गौरी धात्रे नमो नमः सुखाये सततं नमः कल्याणे प्रणतां वृद्धे नैरत्यां भूभृतां लक्ष्मी गाये दुर्गपाराये साराये सर्वकारिण्ये ख्यात्ये तदेव कृष्णाये नतास्तस्यै नमो नमः नमो जगत्प्रतिष्ठाये देवी कृत्यै नमो नमः विष्णुभायेति शब्दिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु निद्रारूपेण संस्थिता तस्यै नमस्तस्यै नमस्तस्यै नमो नमः या देवी सर्वभूतेषु क्षुधारूपेण संस्थिता तस्यै नमो नमः या देवी सर्वभूतेषु छायारूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु तृष्णारूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु जातिरूपेण संस्थिता नमस्तस्यै 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 नमो नमः लज्जारूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः कान्तिरूपेण संस्थिता
वृत्तिरूपेण संस्थिता नमस्तस्यै नमस्तस्यै नमो नमः या देवी सर्वभूतेषु स्मृतिरूपेण संस्थिता नमस्तस्यै 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 नमो नमः या देवी भूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु क्रान्तिरूपेण संस्थिता नमस्तस्यै 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 नमो नमः इन्द्रियाणाम् अधिष्ठात्रे भूतानां चाकिरे नमो नमः भारत माता की
ವಿಶೇಷವಾಗಿ ಅವಳ ವಿಸರ್ಜನೆಯಾಗಿದೆ. ಹಾಗೆ ಇವಾಗ ಶೋಭಾಯಾತ್ರೆ ಪ್ರಾರಂಭವಾಗಲಿದೆ. ಹಾಗೆ ವಿಶೇಷ ಅಲಂಕೃತವಾದಂತಹ ಈ ಶಾರದಾ ಮಾತೆಯ ಶೋಭಾ ಮೆರವಣಿಗೆ ಕೆಲವೇ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಹಾಗೆ ನಾವೆಲ್ಲರೂ ಈ ವರ್ಷದ ಈ ಶರನ್ನವರಾತ್ರಿಯ ವಿಶೇಷ ಪರ್ವಕಾಲದಲ್ಲಿ ನಡೆದಂತಹ ಶಾರದಾ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನಮ್ಮ ಕಷ್ಟಗಳನ್ನ ಅವಳ ಚರಣಕಮಲದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಎಲ್ಲ ಪ್ರಾರ್ಥನೆಗಳನ್ನ ಆ ತಾಯಿ ಸ್ವೀಕಾರ ಮಾಡಿಕೊಡಬೇಕು. ನಮ್ಗೆ ಏನೇ ಕಷ್ಟ ಇದ್ರು, ದುಃಖ ಇದ್ರು, ದೋಷ ಇದ್ರು ಅದನ್ನೆಲ್ಲ ಆ ತಾಯಿ ಪರಿಹಾರ ಮಾಡಿಕೊಡಬೇಕು. ಇಡೀ ನಮ್ಮ ಸಮಸ್ತ ಭಾರತ ದೇಶಕ್ಕೆ, ವಿಶೇಷವಾಗಿ ಉಳ್ಳಾಲಪೇಟೆಗೆ, ಸೋಮೇಶ್ವರ ಪೇಟೆಗೆ ತಾಯಿ ಅನುಗ್ರಹ ಮಾಡಿಕೊಡಬೇಕು. ನಮ್ಮ ಮನೆಯಲ್ಲಿ ನಮ್ಗೆಲ್ಲರಿಗೂ ಒಳ್ಳೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷಮಯ ಜೀವನ ಮಾಡುವಂತ ಭಾಗ್ಯವನ್ನ ಆ ತಾಯಿ ಅನುಗ್ರಹ ಮಾಡಬೇಕು. ಎಲ್ರಿಗೂ ಒಳ್ಳೆ ಆಯುರಾರೋಗ್ಯ ಕೊಡಬೇಕು. ಸಮಾಜದಲ್ಲಿ ಕೊಟ್ಟಂತಹ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾ, ಬುದ್ಧಿ, ಜ್ಞಾನ, ಆಯುರಾರೋಗ್ಯವನ್ನ ಆ ತಾಯಿ ಅನುಗ್ರಹ ಮಾಡಬೇಕು. ಹಾಗೆ ಮಾಡುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಒಳ್ಳೆ ಯಶಸ್ಸು, ಕೀರ್ತಿ, ಲಾಭಾಂಶ ಕೊಡಬೇಕು. ಹಾಗೆ ವಿಶೇಷವಾಗಿ ಯಾರಿಗೆ ಸಂತತಿ ಇಲ್ವೋ ಅವರಿಗೆ ಸಂತತಿ, ಹಾಗೆ ಯಾರಿಗೆ ವಿವಾಹ ಕಾರಣವಾಗಿಲ್ಲ ಅಂತವರಿಗೆ ವಿವಾಹ ಕಾರಣ, ಏನೇನು ನಮ್ಮ ಜೀವನದಲ್ಲಿ ಕೊರತೆ ಇದೆಯೋ ಅದನ್ನೆಲ್ಲ ಈ ವರ್ಷ ಅವಳ ಚರಣಕಮಲದಲ್ಲಿ ನಾವು ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲ ಪ್ರಾರ್ಥನೆ ಆ ತಾಯಿ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಮ್ಮೆಲ್ಲರ ಕಷ್ಟ ದುಃಖಗಳನ್ನ ದೂರ ಮಾಡಿ ನಮ್ಮೆಲ್ಲರ ಮನಸಾಭಿಷ್ಟಗಳನ್ನ ಸಿದ್ಧಿ ಮಾಡಿಕೊಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಈ 4 ದಿನದ ಕಾರ್ಯಕ್ರಮ ಇರ್ಬೋದು, ಆದ್ರೆ ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕಾದ್ರೆ ಈ ಸಮಿತಿಯವರಿಗಿರ್ಬೋದು, ಕಾರ್ಯಕರ್ತರಿಗಿರ್ಬೋದು, ಎಷ್ಟೋ ತಿಂಗಳ ಅವರ ಶ್ರಮ ಇದರ ಹಿಂದೆ ಅಡಗಿರ್ತದೆ. ಹೇಳುವಾಗ ಈ ಸಮಿತಿಯಲ್ಲಿ ಯಾರು ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು ಕಾರ್ಯದರ್ಶಿ ಇರ್ಬೋದು ಅಥವಾ ಎಲ್ಲ ಸದಸ್ಯರಿರ್ಬೋದು ತುಂಬಾ ಶ್ರಮ ಪಟ್ಟು ಈ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಹೇಳುವಂತ ಒಂದು ಇಚ್ಛೆ ಇಟ್ಟುಕೊಂಡು ತಮ್ಮ ತನುಮನ ಧನವನ್ನ ಆ ತಾಯಿಯ ಚರಣಕಮಲದಲ್ಲಿ ಅರ್ಪಣೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರು ಹಾಕಿದ ಶ್ರಮಕ್ಕೆ ತಾಯಿಯ ವಿಶೇಷ ಅನುಗ್ರಹ ಆ ತಾಯಿ ಅನುಗ್ರಹ ಮಾಡಬೇಕು. ಯಾರ್ಯಾರು ಸದಸ್ಯರಿದ್ದಾರೋ, ಕಾರ್ಯಕರ್ತರಿದ್ದಾರೋ, ಅಧ್ಯಕ್ಷರಿದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ, ವಿಶ್ವಾಸ, ಅನ್ಯೋನ್ಯ ಏಕಮತ್ಯ ದೇವರು ಅನುಗ್ರಹ ಮಾಡಬೇಕು. ಅವರವರ ಮನೆಯಲ್ಲಿ ಸುಖ ಶಾಂತಿ ಅನುಗ್ರಹ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ತುಂಬಾ ಭಕ್ತ ಮಹಾಜನರು ತಾಯಿಯ ಚರಣಕಮಲದಲ್ಲಿ ಬಂದು ತುಂಬಾ ಸೇವೆ ಎಲ್ಲ ಮಾಡಿದ್ದಾರೆ. ಆ ಯಾವ ಇಚ್ಛೆ ಇಟ್ಟು ಆ ಸೇವೆ ಮಾಡಿದ್ದಾರೋ ಆ ಎಲ್ಲ ಇಚ್ಛೆಯನ್ನ ಆ ತಾಯಿ ಪರಿಪೂರ್ಣ ಮಾಡಿಕೊಟ್ಟು ಇವತ್ತಿನ ಸಾಯಂಕಾಲದಿಂದ ರಾತ್ರಿವರೆಗೆ ಆಗುವಂತಹ ಯಾವುದೊಂದು ಶೋಭಾ ಮೆರವಣಿಗೆ ಯಾವುದೇ ಒಂದು ನೈಸರ್ಗಿಕ ತೊಂದರೆಗಳಿಂದ, ಮಳೆ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲದೆ ಆ ಶೋಭಾ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಬೇಕು ಹೇಳುವಂತಹ ಕೀರ್ತಿಯನ್ನ ಆ ತಾಯಿ ತನ್ನ ಚರಣಕಮಲಕ್ಕೆ ತಂದುಕೊಡಬೇಕು. ಹಾಗೆ ಶೋಭಾ ಮೆರವಣಿಗೆಯಲ್ಲಿ ಯಾವುದೊಂದು ವಿಘ್ನಗಳು, ತೊಂದರೆಗಳು ಬರದಾಗೆ ತಾಯಿ ರಕ್ಷಣೆ ಮಾಡಿಕೊಟ್ಟು ಇವತ್ತಿನ ದಿನ ನಾವೆಲ್ಲರೂ 2 ಕೈ ಜೋಡಿಸಿ ಭಕ್ತಿಯಿಂದ, ಶ್ರದ್ಧೆಯಿಂದ ಅವಳ ಚರಣಕಮಲದಲ್ಲಿ ನಾವು ಏನೆಲ್ಲ ನಮ್ಮ ಪ್ರಾರ್ಥನೆಗಳನ್ನು ಇಟ್ಟಿದ್ದೇವೋ ಎಲ್ಲ ಪ್ರಾರ್ಥನೆಯನ್ನು ತಾಯಿ ಸತ್ಯ ಮಾಡಿಕೊಟ್ಟು ಇನ್ನು ಮುಂದಿನ ವರ್ಷದಲ್ಲಿ ಪುನಃ ಈ ಶರನ್ನವರಾತ್ರಿ ಪರ್ವಕಾಲದಲ್ಲಿ ಪುನಃ ತಾಯಿ ಈ ಮಂಟಪದಲ್ಲಿ ವಿರಾಜಮಾನರಾಗಿ ಈ ವರ್ಷ ನಾವು ಮಾಡಿದ ಎಲ್ಲ ಪ್ರಾರ್ಥನೆಯನ್ನು ಸತ್ಯ ಮಾಡಿಕೊಟ್ಟು ಮುಂದಿನ ವರ್ಷ ನಾವು ಇನ್ನೂ ಕೂಡ ಸಂತೋಷದಿಂದ, ವಿಜೃಂಭಣೆಯಿಂದ ಅವಳ ಆರಾಧನೆ ಮಾಡುವಂತಹ ಭಾಗ್ಯ ನಮ್ಗೆಲ್ಲರಿಗೂ ಆ ತಾಯಿ ಪ್ರಾಪ್ತಿ ಮಾಡಿ ನಮ್ಮೆಲ್ಲರ ಮನಸಾಭಿಷ್ಟವನ್ನು ಸಿದ್ಧಿ ಮಾಡಿ ನಮ್ಮೆಲ್ಲರ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ಲಿ. ಹಾಗೆ ಈ ಭಾರತ ದೇಶದಲ್ಲಿ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗಿ ಪ್ರತಿಯೊಬ್ಬರು ನಮಗೆ ಇದ್ದವರಿಗೆ ದೇವರ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ನಾವು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ಭಾರತ್ ಮಾತಾ ಕಿ, ಸರಸ್ವತಿ ಮಾತಾ ಕಿ, ಅಂಬಾ ಭವಾನಿ ಕಿ, ಶಾರದಾ ಮಾತಾ ಕಿ. ಕೂಡ ನಮ್ಮ ದೇವರ ಸಿದ್ಧಿಯಿಂದ ದೂರದಿಂದ ಬಂದಿದ್ದೇವೆ. ಹಾಗೆ ವಿಶೇಷವಾಗಿ ನನಗೆ ಕೂಡ ತಾಯಿಯ ಸೇವೆ ಮಾಡುವಂಥದ್ದು ಭಾಗ್ಯ ಸಿಕ್ಕಿದೆ. ಹಾಗೆ ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ವಿದ್ಯಾ ಜ್ಞಾನ ಕೊಟ್ಟು ಅವರ ಪರಿಪೂರ್ಣ ಕೂಡ ಈ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ down.
ಆರಂಭಗೊಂಡು ಕೈಲಿಡುಪ್ಪು ನಮ್ಮ ಈ ಶಾರದಾ ಮಾತೆಗೆ ಸೇವೆ ಮಂತ್ರಿನ ಪ್ರಮುಖವಾದ ಸಂಸ್ಥೆ ಕೊಟ್ಟ ವೆಂಕಟೇಶ್ವರಕ್ಕೆ ಹಿಂದೆ ನಮ್ಮ ದೇವ ಪೂಜ್ಯರು ಬಂದಿದೆ. ಆ ದೇವಿಯ ಎದುರು ಪ್ರಸಾದವನ್ನು ಪ್ರಮುಖರು ಬಂದು ಆಮೇಲೆ ಉಳ್ಳಾಲದ CSD ಸೇವಾ ಮಂಡಳಿ ಅವರು ಬರಬೇಕು. ಉಳ್ಳಾಲ ಶ್ರೀಗುಂಬ ಭಗವತಿ ಕ್ಷೇತ್ರದ ಪ್ರಮುಖರು ದಯವಿಟ್ಟು ಉತ್ತರ ಸರ್ಕಾರ ಆದಷ್ಟು ಬೇಗ ಬಂದು ದೇಶದ ಮುಂಭಾಗದಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು. ನಾರಾಯಣ ಗುರು ಜಿಲ್ಲವ ಸೇವಾ ಸಂಘ ಬಂಡಿಕೊಟ್ಟ, ನಾರಾಯಣ ಗುರು ಜಿಲ್ಲವ ಸೇವಾ ಸಂಘ ಬಂಡಿಕೊಟ್ಟ ಇದರ ಪ್ರಮುಖರು ಇದ್ದರು ಕೂಡ ಬಂದು ಅದು ಯಾರು ಅದರ ಪ್ರತಿನಿಧಿ ಇದ್ದಾರೆ ಅವರು ದಯವಿಟ್ಟು. ಹಾಗೆಯೇ ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಉಳ್ಳಾಲ, ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಉಳ್ಳಾಲ, ಬ್ರದರ್ಸ್ ವೀರಮಾರುತಿ ವ್ಯಾಯಾಮ ಶಾಲೆ ಮೊದಲಿನಪಟ್ಟಣ, ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ವೀರಮಾರುತಿ ವ್ಯಾಯಾಮ ಶಾಲೆ ಉಳ್ಳಾಲ, ಶಾಶ್ವತ್ ಫ್ರೆಂಡ್ಸ್ ಗೋಳಿಯರಿ, ಶಾಶ್ವತ್ ಫ್ರೆಂಡ್ಸ್ ಗೋಳಿಯರಿ, ಶಿವರಕ್ಷಕ ಈದಿಗಾರ ಸಂಘ ಮೊದಲಿನಪಟ್ಟಣ, ಧರ್ಮನಗರ, ಪರಶುರಾಮ ಸನಾತನ ಹಿಂದೂ ಧರ್ಮಕ್ಕೆ ಅಪಹರಿಸಲ್ಪಟ್ಟ ಯಜ್ಞದ ಕುದುರೆಯನ್ನು ಹುಡುಕುತ್ತಾ 60,000 ಯೋಜನೆಗಳ ಅಗಲದಷ್ಟು ಟ್ಯಾಬ್ಲೋದವರು ದಯವಿಟ್ಟು ಮುಂದೆ ಹೋಗಿ ಟ್ಯಾಬ್ಲೋ ಬದಲು ಇದೆಲ್ಲ ಪ್ರದರ್ಶನ ಹೆಚ್ಚಿನ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರು ಮಲ್ಪಡು ಪಕ್ಷ ಆರಂಭ ಮಲ್ಪಡುವುದು ವಿನಂತಿ ಮಲ್ತೊಂದಿಲ್ಲ. ಐನಾತು ಸಮಯದ ಒಂದು ಸದುಪಯೋಗ ಮಲ್ತೊಂಡು ಟ್ಯಾಬ್ಲೋದ ವ್ಯವಸ್ಥಾಪಕರ ಭಕ್ತರ ವಿನಂತಿ ಮಲ್ತೊಂದಿಲ್ಲ. ಟ್ಯಾಬ್ಲೋ ಬದಲು ಬೇಗ ತುಂಬುತ್ತಾರೆ. ಪುತ್ರರೆಲ್ಲರೂ ಬದ್ಧರಾಗುತ್ತಾರೆ. ಜೊತೆಗೆ ಪ್ರಯತ್ನಿಸಿದರೂ ಫಲಶೂನ್ಯರಾಗುತ್ತಾರೆ. ದಿಲೀಪನ ಮಗ ಭಗೀರಥ ತನ್ನ ಹಿರಿಯರ ಸದ್ಗತಿಗಾಗಿ ತಪೋನಿರತ ಕಾಶ್ಮೀರ ಪುರವಾಸಿನಿ ಬ್ರಹ್ಮನ ರಾಣೀತಿ ದುಂಬುಕೋಡು ದುಂಬುಕೋಡು ಯಾರು ಹೇಳ್ತೇವೆ ಇದೇ ಇವರೊಂದು ಐನ ದ್ವಾರ ಟ್ಯಾಬ್ಲೆಟ್ ಅನ್ನು ಸಹಕರಿಸುವುದು ದಯದೀವಿ ಎದುರಿಸಿನ ಸ್ವಲ್ಪ ಟ್ಯಾಬ್ಲೆಟ್ ಅನ್ನು ದುಂಬುಕೋಡು ವಿನಾತಿ ಬಂದದ್ದಲ್ಲ. ಮಹೇಶ್ವರ, ನನ್ನ ಮುತ್ತಾತಂದಿರಾದ 60,000 ಸಗರಗಳು ಕಪಿಲ ಮುನಿಗಳ ಶಾಪಕ್ಕೆ ಒಳಗಾಗಿ ಭಸ್ಮೀಭೂತರಾಗಿ ಪಾತಾಳದಲ್ಲಿದ್ದಾರೆ. ಅವರ ಸಂಸ್ಕೃತಿಗಾಗಿ ದೇವಗಂಗೆಯು ಭೂಗಂಗೆಯಾಗಿ ಹರಿಯಬೇಕು. ಸಕಲ ಪಿತರ ಭಸ್ಮಾವಶೇಷ ಗಂಗೆಯ ನೀರಿನಿಂದ ನೆನೆಯಬೇಕು. ನನ್ನ ಮುತ್ತಾತನ ಆಕೆ ನೇರವಾಗಿ ಧುಮುಕಿದರೆ ಭೂಮಿಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಚೂಡಲ್ಲ ಮುಕ್ಕನ್ನೇಶ್ವರ ಅನುಗ್ರಹಿಸಬೇಕು. ಗಂಗಾವತರಣಕ್ಕೆ ನೀನು ನೆರವಾಗಬೇಕು. ನೀನು ನರಶ್ರೇಷ್ಠ, ನಿನ್ನ ತಪಸ್ಸಿನಿಂದ ಪ್ರೀತನಾಗಿ ನಿನ್ನ ಅಭೀಷ್ಟವನ್ನು ಸಲ್ಲಿಸು. ಹಿಮವಂತನ ಪುತ್ರಿಯಾದ ಗಂಗೆಯನ್ನು ನನ್ನ ತಲೆಯಲ್ಲಿ ಧರಿಸುವೆ. ಗಂಗಾವತರಣಕ್ಕೆ ಸಿದ್ಧನಾಗಿದ್ದೇನೆ. ಗಂಗೆ ವಿಜಯವಾಡ ಎಲ್ಲಿಂದ ಬರಬೇಕು. ಅಧ್ಯಕ್ಷರಾದ ಭರತ್ ಕುಮಾರ್ ಎಲ್ಲಿದ್ರು ಎದುರು ಬರಬೇಕು. ಶಿವನ ಜೊತೆಗೆ ಧುಮುಕಿ ಹಾಗೆ ನಟರಾಜ
ಸುಂದರಿಬಾಯಿ ವೀರಯ್ಯ ಸಾಬ್ಲು ಆದ ನಂತರ ಅಂಜಲಿ ಮಹಿಳಾ ಸಂಘ ಹನುಮಾನ್ ನಗರದಲ್ಲಿ ತನ್ನ ಸ್ವಂತ ಕಟ್ಟಡದ ಅಸ್ತಿತ್ವವನ್ನು ಪಡೆದುಕೊಂಡು ಕಳೆದ 47 ವರ್ಷಗಳಿಂದ ಈ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಜೀರ್ಣೋದ್ಧಾರದ ಅನಿವಾರ್ಯವಿದೆ. ಹನುಮಾನ್ ನಗರ ಎಂಬ ಈ ಸುಂದರ ಪರಿಸರದಲ್ಲಿ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಿಸಬೇಕೆಂದು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಸದಸ್ಯರು ಸಜ್ಜಾಗಿದ್ದಾರೆ. ಈ ಮಂದಿರ ನಿರ್ಮಾಣದ ಯೋಜನೆಯು 1.5 ಕೋಟಿ ವೆಚ್ಚದಲ್ಲಿ ತಯಾರಾಗಿದ್ದು ಸುವರ್ಣ ಆತ್ಮೀಯ ಭಗವತ್ಭಕ್ತ ಬಾಂಧವರೇ, ಶರನ್ನವರಾತ್ರಿಯ ವೃಷಭಾವತಾರ ಮಹಾದೇವನ ವೃಷಭಾವತಾರ ಸಮುದ್ರ ಮಂಥನ ಕಾಲದಲ್ಲಿ ಶ್ರೀ ವಿಷ್ಣು ಸುಂದರವಾದ ಕನ್ಯೆಯರನ್ನು ಸೃಷ್ಟಿಸಿ ಅಸುರರನ್ನು ಅಸುರ ಪುತ್ರರು ದೇವಾದಿ ದೇವತೆಗಳಿಗೆ ನರಕಪ್ರಾಯರಾದರು. ಅಸುರ ಪುತ್ರರು ದೇವಲೋಕವನ್ನೇ
ತಪಶಕ್ತಿ. अच्छा ಗುರುಜಿ, ನಿಮ್ಮ ವಿಷಯವನ್ನು ನಮ್ಮ ದಿವಾಂಜಿ ಬಹಳ ಹೇಳಿದ್ದಾರೆ. ಅಕ್ಕಂಜಿಗೋಸ್ಕರ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ದಯವಿಟ್ಟು ನವಾಬರು ತಮ್ಮದೊಂದಿಗೆ ತಕ್ಕ ಕಾಣಿಕೆಯನ್ನೇ ತಂದಿರುತ್ತೇವೆ. ಹಾಗೆ ನಿಮ್ಮ ಶ್ವಾಸ ನೀವು ತಾನೇ ಏನ್ ತಿಳ್ಕೊಳ್ತಿರ್ತೀರಿ ಅಷ್ಟೇ. ನಮ್ಮನ್ನು ಪರೀಕ್ಷೆ ಮಾಡಿದರೆ ನಿಮಗೆ ನಂಬಿಕೆ ಕೆಲವರಿಗೆ ಹೇಳಿದರೆ ಸಾಕು ಅರ್ಥವಾಗುತ್ತದೆ, ಕೆಲವರಿಗೆ ಅರ್ಥ ಮಾಡಿಸಬೇಕಾದರೆ ಹೇಗೆ ಪ್ರವಾಗಬೇಕು. ಗುರುಜಿ ಗುರುಜಿ, ಇವತ್ತು ನಿಮ್ಮಿಂದ ನನ್ನ ಕಣ್ಣು ತೆರೆಯಿತು. ಇಡೀ ನನ್ನ ರಾಜ್ಯದಲ್ಲಿ ಜನ ಕನಕ ಭೂಮಿ ಕಾಣಿ ಏನು ಬೇಕಾದರೂ ಕೇಳಿ ನನ್ನ ಅಲ್ಪ ಕಾಣಿಕೆಯನ್ನು ಪಾದ ಕಲ್ಪಿಸುತ್ತೇನೆ. ನಾನೊಬ್ಬ ಸರ್ವಜನ ಪರಿಚಯ, ನನಗೇಕೆ ಭೂಮಿ ಕಾಣ? ನಾನು ಮೂಲರಾಮನ ಸೇವೆ, ನಿಮ್ಮ ಮೂಲರಾಮ ದೇವರಿಗಾಗಿಯೇ ಒಪ್ಪಿಸಿಕೊಳ್ಳಿ. ಮಾಂಚಾಲೆ ಗ್ರಾಮವನ್ನು ನೋಡಿದ್ದೀರಲ್ಲ? ನಂತರ ಧರ್ಮದ ಸ್ಥಾಪನೆಗಾಗಿ ಹಲವಾರು ಪವಾಡಗಳನ್ನು ಮಾಡಿ ಶ್ರೀ ಗುರುರಾಯರು ಬೃಂದಾವನಸ್ಥರಾಗುತ್ತಾರೆ. ನಮ್ಮ ಒಂದು ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಮ್ಮನ್ನೆಲ್ಲ ಸೃಷ್ಟಿಸಿರುವ ಒಂದು ಮಹಾಶಕ್ತಿ ಇದೆ. ಅದನ್ನೇ ನಾವು ಪರಮಾತ್ಮ ಎನ್ನುತ್ತೇವೆ. ಅವನಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ಅವನಲ್ಲಿ ಅಚಲವಾದ ನಂಬಿಕೆ ಇತ್ತು. ನಿಮ್ಮ ಕೆಲಸಗಳಲ್ಲಿ ತಲ್ಲೀನರಾಗಿ ಫಲಾಫಲಗಳನ್ನು ಅವನಿಗೆ ಅರ್ಪಿಸಿ ಇನ್ನು ಮುಂದೆ ನಾವು 300 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸುತ್ತೇವೆ. ಆ ನಂತರ ಪರಿಪಕ್ವವಾದ ನಮ್ಮ ತಪಸ್ಸನ್ನು 400 ವರ್ಷಗಳ ಕಾಲ ಇಡೀ ಮಾನವ ಕುಲೋದ್ಧಾರಕ್ಕಾಗಿ ಇರುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮೋ ನಾರಾಯಣಾಯ. ಇದು ನನ್ನ ನಂಬಿಕೆ. ಈ ಪಾದಗಳಿಗೆ ಶ್ರೀಮಠದಲ್ಲಿ ಸಕಲ ಮರ್ಯಾದೆಗಳು ಚಿಂತಿಸುತ್ತೇನೆ. ನಾವು ಬೃಂದಾವನವನ್ನು ಪ್ರವೇಶಿಸಿ ಈ ಜಪಮಾಲೆ ನಮ್ಮ ಕೈಯಲ್ಲಿ ನಿಂತ ತಕ್ಷಣ ನಿಮ್ಮ ಕೆಲಸವನ್ನು
ಹಾಡಲು ಆರಂಭಿಸಿದ ನಂತರ ಅಯಸ್ತುತಿ ಸಾಕ್ಷಿ ಅಯಸ್ತುತಿ ಸಾಕ್ಷಿ ಅಯಸ್ತುತಿ. ಒಂದು ಬಾರಿ ಬಂದು ನೋಡಿ ಮರೆಯಲು ಜೀವ ಈ ನಯನ ಮನೋಹರ ದೃಶ್ಯ ರೂಪಕದ ನಿರ್ಮಾಣ ನಿರ್ವಹಣೆ ಶ್ರೀ ಪ್ರಜ್ವಲ್ ಎಕ್ಕೂರು, ಟೀಮ್ ಹಿಂದೂಪುರ ಎಕ್ಕೂರು ಮಂಗಳೂರು, ಟೀಮ್ ಸ್ವಸ್ತಿಕ್ ಬಂಡಿಕೊಟ್ಟಿಯ ಉಳ್ಳಾಲ, ಟೀಮ್ ಸ್ವಸ್ತಿಕ್ ಬಂಡಿಕೊಟ್ಟಿಯ ಗಣಪತಿ ಲೋಕಕಂಟಕರಾಗಿ ಮೆರೆದವರನ್ನು ಸಂಹಾರ ಮಾಡಿ ಗರುಡ ವಾಹನನಾಗಿ ಬರುವ ಪರಿಮೋಹ. ಹೆಗಲೇರಿ ಬಂದ ಬಗೆ ನೋಡತ್ತ ಮನಸೋತೆ ನಾನ ಬಗೆ, ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡತ್ತ ಮನಸೋತೆ ನಾನ ಬಗೆ. ಮನಸೋತೆ ನಾನ ಬಗೆ. ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಹುಟ್ಟಿಸಲೇ ಬೇಡ ಇನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಹುಟ್ಟಿಸಲೇ ಬೇಡ ಇನ್ನು. ಹುಟ್ಟಿರುವ ಕರ್ತೃಕ್ಕೆ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ನೆಲವಿಲ್ಲ ನೀನೇ ಭಾವ ನೀನೇ ಜೀವ ನೀನೇ ಮಾಯೆ ನೀನೇ ಛಾಯೆ, ನೀನೇ ಭಾವ ನೀನೇ ಜೀವ ನೀನೇ ಮಾಯೆ ನೀನೇ ಛಾಯೆ. ಕಾಯೆ ಮಾಯೆ ಎನ್ನ ಕಾಯೆ ಅನ್ನಪೂರ್ಣಿ, ತಾಯೆ ಮಾಯೆ ಎನ್ನ ಕಾಯೆ ಅನ್ನಪೂರ್ಣಿ. ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಿ ಸಲಹು ಎನ್ನನು. ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಿ ಸಲಹು ಎನ್ನನು. ಅನ್ನಪೂರ್ಣಿ ಅಮ್ಮ ಅನ್ನಪೂರ್ಣಿ, ಅನ್ನಪೂರ್ಣಿ ಅಮ್ಮ ಅನ್ನಪೂರ್ಣಿ.
ಹಸಿರಿಲ್ಲ, ನೀನಿಲ್ಲದೆ ಇಳೆಯಿಲ್ಲ, ನೀನಿಲ್ಲದೆ ಬೆಳೆಯಿಲ್ಲ. ನೀನಿಲ್ಲದೆ ಉಸಿರಿಲ್ಲ, ನೀನಿಲ್ಲದೆ ಹಸಿರಿಲ್ಲ, ನೀನಿಲ್ಲದೆ ಇಳೆಯಿಲ್ಲ, ನೀನಿಲ್ಲದೆ ಬೆಳೆಯಿಲ್ಲ. ನೀನೇ ಪ್ರೀತಿ, ನೀನೇ ನೀತಿ, ನೀನೇ ಮಾನ, ನೀನೇ ಪ್ರಾಣ. ನೀನೇ ಪ್ರೀತಿ, ನೀನೇ ನೀತಿ, ನೀನೇ ಮಾನ, ನೀನೇ ಪ್ರಾಣ. ಮಾತೆ ದಾತೆಯನ್ನ ನೋಡಿ ಅನ್ನಪೂರ್ಣಿ, ಮಾತೆ ದಾತೆಯನ್ನ ನೋಡಿ ಅನ್ನಪೂರ್ಣಿ. ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಪೂರ್ಣಿ. ಅನ್ನಪೂರ್ಣಿ, ಅಮ್ಮ ಅನ್ನಪೂರ್ಣಿ. ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಿ ಸಲಹು ಎಂದನು. ಸುತ್ತಿ ಸುತ್ತಿ ಬಂದೆ ನಮ್ಮ ನಿನ್ನ ನೋಡಲು, ಎತ್ತಿಕೊಂಡು ತುತ್ತ ನೀಡಿ ಸಲಹು ಎಂದನು. ಅನ್ನಪೂರ್ಣಿ, ಅಮ್ಮ ಅನ್ನಪೂರ್ಣಿ, ಅನ್ನಪೂರ್ಣಿ, ಅಮ್ಮ ಅನ್ನಪೂರ್ಣಿ, ಅನ್ನಪೂರ್ಣಿ, ಅಮ್ಮ ಅನ್ನಪೂರ್ಣಿ, ಅನ್ನಪೂರ್ಣಿ, ಶಿವಭಕ್ತ ರಂಗಿ ಈ ದೃಶ್ಯ ರೂಪಕದ ನಿರ್ಮಾಣ ನೈಮಿಷಾರಣ್ಯದ ಸರಸೆಯಲ್ಲಿ ತಮ್ಮೊಂದಿಗೆ ಜಲಕೀಳಿ ಆಡುವ ಬಯಕೆ. ಹೋಗೋಣವೇ? ಹೊರಡೋಣ. ಶ್ರಮ
ಶಿವನಂತೆ ರೂಪ ಧರಿಸಿ ಗಿರಿಜೆಯನ್ನು ಸೇರುತ್ತೇನೆ.